ಮಂಗಳೂರು ಹೇಳಿ ಕೇಳಿ ಕಡಲ ನಗರಿ. ಇಲ್ಲಿ ಮತ್ಸ್ಯೋದ್ಯಮವೇ ಜೀವಾಳ. ವಿಪುಲವಾಗಿರುವಂತಹ ಕಡಲ ತೀರದಲ್ಲಿ ಪ್ರವಾಸೋದ್ಯಮಕ್ಕೆ ಕೂಡ ಅವಕಾಶವಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿನ ಮೀನುಗಾರರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ನೂರಾರು ಇವೆ. ಅದಕ್ಕೆ ಈ ಬಾರಿ ಪ್ರಕೃತಿಯು ಅವರಿಗೆ ಮುನಿದಿದೆ ಎನ್ನುವ ನೋವು ಕಾಡ್ತಾ ಇದೆ. ಮಳೆ ಬಾರದೇ ಇದ್ರೆ ಮೀನುಗಾರಿಕೆಗೂ ಹೊಡೆತವಿದೆ ಎನ್ನುವುದು ನೋವು ಕಾಡ್ತಾ ಇದೆ. ಮಳೆಗೂ ಮೀನುಗಾರಿಕೆಗೂ ಅದೇನು ನಂಟು ಅಂತೀರಾ? ಬನ್ನಿ ಈ ವರದಿ ನೋಡಿ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಮಳೆಗಾಲದ ಋತುವಿನಲ್ಲಿ 2 ತಿಂಗಳ ಕಾಲ ಮೀನುಗಾರಿಕೆಗೆ ರಜಾವಧಿ. ಈ 2 ತಿಂಗಳು ಮೀನುಗಾರಿಕೆ ಇಲ್ಲದೆ ಬಡ ಮೀನುಗಾರರು ಕಂಗೆಡ್ತಾರೆ. ಆದರೆ ಈ ಬಾರಿ ನಿರೀಕ್ಷಿತ ಪ್ರಮಾಣದ ಮಳೆ ಸುರಿಯದೆ ವರ್ಷ ಪೂರ್ತಿ ಮೀನುಗಾರಿಕೆಗೆ ಹೊಡೆತ ಬೀಳಲಿದೆ ಎನ್ನುವ ನೋವು ಇವರಿಗೆ ಕಾಡಿದೆ. ಒಂದೆಡೆ ಕಾವೇರಿ ನದಿ ನೀರನ್ನ ರಾಜ್ಯ ಸರ್ಕಾರ ತಮಿಳುನಾಡಿಗೆ ಹರಿಸ್ತಾ ಇರೋದ್ರಿಂದ ರಾಜ್ಯದೆಲ್ಲೆಡೆ ಬಂದ್ ಮುಷ್ಕರ ಆರಂಭಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ಇಲ್ಲಿನ ಜನತೆಯ ಕಷ್ಟಗಳಿಗೆ ಉತ್ತರ ಕನ್ನಡದ ಜನ ಸ್ಪಂದಿಸ್ತಾ ಇಲ್ಲ ಎನ್ನುವ ನೋವು ಎಲ್ಲರಿಗೂ ಇದೆ. ಮೀನುಗಾರರಿಗೆ ಮೀನು ಬಂದು ಕೂಡ ಅದಕ್ಕೆ ಸರಿಯಾದ ಬೆಲೆ ಸಿಕ್ಕದಿದ್ರೆ ಮೀನುಗಾರರಿಗೆ ಅದು ಕ್ಷಾಮದ ಪರಿಸ್ಥಿತಿ ಇದೆ. ಅಂಥ ಒಂದು ಪರಿಸ್ಥಿತಿ ಆಗಿದೆ. ಅದಕ್ಕಾಗಿ ಸರಿಯಾದ ಒಂದು ರೇಟನ್ನು ಮಾರ್ಕೆಟಿಂಗ್ ಸರಿಯಾದ ರೇಟ್ ಸಿಗಬೇಕು ಮೀನುಗಾರರಿಗೆ. ರೇಟ್ಸ್ ಇಲ್ಲ ಸಿಕ್ಕದಿದ್ದರೆ ಹೀಗೆ ಆಗೋದು. ಇಷ್ಟು ನಾವು ಡೀಸೆಲಿಗೆ ಖರ್ಚು ಮಾಡಿ ಇಷ್ಟು ಬೇರೆ ರೇಟಿನ ಡೀಸೆಲ್ ಹಾಕಿ ಐಸ್ ಹಾಕಿ ರೇಷನ್ ಹಾಕಿ 10 ದಿವಸ ಡೀಪ್ ಫಿಶಿಂಗ್ ಮಾಡಿ ಇಲ್ಲಿ ಬರುವಾಗ ಒಂದು ದಿವಸ ಒಂದು ಮೀನಿಗೆ 200 ರೂಪಾಯಿ ಕೋಲ್ಬಂಡ ಸಿಗಿದ್ದರೆ ಅವರು 2 ದಿವಸ ಫಿಶಿಂಗ್ ಆಗಿ ಇಲ್ಲಿ ಜಾಸ್ತಿ ಮೀನು ಬಂದರೆ ಅದು 100 ರೂಪಾಯಿಗೆ ಬರ್ತದೆ. ನಾವು ಇಷ್ಟು 5,000-6,000 ಲೀಟರ್ ಡೀಸೆಲನ್ನು ಹಾಕಿ ಮೀನುಗಾರಿಕೆ ಮಾಡಿ ಬರುವಾಗ ರೇಟಿನ ಬಗ್ಗೆ ಇಷ್ಟು ನಮಗೆ ಡಿಫರೆನ್ಸ್ ಬಂದರೆ ನಮಗೆ ಅದು ಕಂಡಪಟ್ಟೆ ಡಿಫರೆನ್ಸ್ ಬರ್ತದೆ. ಇದಕ್ಕಾಗಿ ಮೀನುಗಾರಿಕೆಯಲ್ಲಿ ಸರ್ಕಾರ ಕೂಡ ಇದನ್ನೊಂದು ಗಮನದಲ್ಲಿಡಬೇಕು. ಒಂದು ಮೀನುಗಾರಿಕೆಗೆ ಒಳ್ಳೆಯ ಒಂದು ದರ ಸಿಕ್ಕುವಾಗ ಮಾರ್ಕೆಟಿಂಗ್ ಈಗ ರೈತರಿಗೆ ಮಾಡಿದ್ದಾರೆ. ಈಗ ಬೊಂಡಸ್ಗೆ ಇಷ್ಟು, ಮತ್ತು ಪಾಂಬೋಲ್ ಮೀನಿಗೆ ಇಷ್ಟು, ಮದ್ಮಲ್ ಮೀನಿಗೆ ಇಷ್ಟು, ಕಟ್ಟಿಂಗ್ ಹೀಗೆಲ್ಲ ಒಂದು ರೇಟ್ ಒಂದು ಮ್ಯಾಕ್ಸಿಮಮ್ ರೇಟ್ ಒಂದು ಸರ್ಕಾರ ಒಂದು ಲಿಮಿಟ್ ಮಾಡಿದರೆ ನಮಗೆ ಅದರಲ್ಲಿ ಸ್ವಲ್ಪ ಆಚೆ ಈಚೆ ಆಗ್ಬೋದು ಜಾಸ್ತಿ ಬರುವಾಗ. ಇದಕ್ಕೆ ಕೇರ್ ಜಾಸ್ತಿ ಬಂದರೆ ಬೇಡ, ನಮಗೆ ಮತ್ತು ತಂದ ಮೀನನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವರು 10 ರೂಪಾಯಿ ಕೊಡುವಾಗ ಕೂಡ ನಾವು ಕೊಡದಿದ್ದರೆ ಮತ್ತೆ ಬಿಸಾಡಬೇಕು. ಬಿಸಾಡಿದರೆ ಒಂದು ನೈರ್ಮಲ್ಯ ಆಗ್ತದೆ. ಸತ್ತ ಮೀನು ನೀರಿನಲ್ಲಿ ಒಳಗೆ ಹೋದರೆ ಅದು ಅಲ್ಲಿ ಇದ್ದ ಜೀವ ಮೀನು ಕೂಡ ಅದು ಓಡ್ತದೆ. ವಿಶೇಷ ಅಂದ್ರೆ ಮಳೆ ಇಲ್ಲದ ಕಾರಣ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಈಗಾಗಲೇ ಆತಂಕದ ಪರಿಸ್ಥಿತಿ ಎದುರಾಗಿದೆ. ಅದರಲ್ಲೂ ಮೀನುಗಾರರಲ್ಲಿ ಆತಂಕ ಹೆಚ್ಚಾಗಿದೆ. ಮಳೆ ನೀರು ಕಡಲಿಗೆ ಸೇರಿದಷ್ಟು ಮೀನು ಸಂತತಿ ಹೆಚ್ಚಾಗುತ್ತದೆ. ಆದರೆ ಈ ಬಾರಿ ಮಳೆ ಕಡಿಮೆಯಾಗಿದೆ. ಹೀಗಾಗಿ ಮೀನಿನ ಸಂತತಿ ಕಡಿಮೆಯಾಗಿದೆ. ಮಳೆ ಕಡಿಮೆ ಆಗಿರೋದ್ರಿಂದ ಮೀನುಗಾರಿಕೆಗೆ ದೊಡ್ಡ ಹೊಡೆತ ಬಿದ್ದಿದೆ. ಹೊರಭಾಗದ ಕೆಸರು ನೀರು ಕಡಲು ಸೇರಿ ಕಡಲು ಅಡಿಮೇಲು ಆದಾಗ ಮೀನಿನ ಸಂತತಿ ಹೆಚ್ಚಾಗುತ್ತದೆ. ಪ್ರಕೃತಿ ನಮಗೆ ಪೂರಕವಾಗಿದ್ದರೆ ಮೀನುಗಾರಿಕೆ ಕೈ ಹಿಡಿಯುತ್ತದೆ ಎನ್ನುತ್ತಾರೆ ಮೀನುಗಾರರು. ಈ ಮೀನುಗಾರಿಕೆಗೆ ದೊಡ್ಡ ಕುಂಠಿತವಾದದ್ದು ಈ ಮಳೆ ಕಡಿಮೆಯಾಗಿ ಆ ಒಂದು ಮಳೆ ಜಾಸ್ತಿ ಗಾಳಿ ಮಳೆ ಬಂದರೆ ಕಡಲು ಒಂದು ಇದಾಗ್ತದೆ. ಯಾಕಂದರೆ ಅದು ಅಡಿ ಮೇಲೆ ಆಗ್ತದೆ ನಿಲ್ತಾರೆ, ಹಾಗೆ ಆಗ್ತದೆ. ಹಾಗೆ ಆದರೆ ಈ ಅಡಿಯಲ್ಲಿದ್ದರೆ ಕೆಸರೆಲ್ಲ ಮೇಲೆ ಬಂದು ಮೀನಿಗೆ ಅದು ಆಹಾರ ಆಗ್ತದೆ. ಅಂಥ ಆಹಾರ ಸಿಕ್ಕಿದರೆ ಮೀನಿನ ಕೂಡ ಸಂತಾನ ಜಾಸ್ತಿ ಆಗ್ತದೆ. ಅಂಥ ಪರಿಸ್ಥಿತಿಗೆ ಬರಲಿಲ್ಲ. ಪ್ರಕೃತಿ ನಮಗೆ ಒಳ್ಳೆಯದಾಗಬೇಕು. ಪ್ರಕೃತಿ ಒಳ್ಳೆಯದಾಗಬೇಕು, ಮಳೆ ಬರಬೇಕು, ಗಾಳಿ ಬರಬೇಕು, ಕಡಲು ಅಬ್ಬರಾಗಬೇಕು. ಕಡಲು ಅಬ್ಬರಾಗಿ ಅದು ಮತ್ತೆ ಒಂದು ಸಮಾಧಾನ ರೀತಿ ಬಂದ ನಂತರ ಅದು ನೀರೆಲ್ಲ ಕರೆಕ್ಟ್ ಆಗ್ತದೆ ನಮ್ಮ ಲೆಕ್ಕದಲ್ಲಿ. ಹಾಗೆ ಸರ್ ಆಗಲಿಲ್ಲ. ಇನ್ನು ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸ್ತಾ ಇಲ್ಲ. ಮಂಗಳೂರಿನ ಬಂದರು ಕಿರಿದಾಗಿದೆ. ಅಭಿವೃದ್ಧಿ ಹೊಂದಿದಂತೆಲ್ಲ ಬಂದರು ವಿಸ್ತರಣೆ ಮಾಡಬೇಕಾಗಿದೆ. ಕ್ಯಾಬಿನೆಟ್ನಲ್ಲಿ ಅನುದಾನ ಇದಕ್ಕೆ ಮಂಜೂರು ಮಾಡಿದ್ದಾರೆ ಎನ್ನುವ ಸುದ್ದಿ ಸಿಕ್ಕಿದೆ. ಅದಕ್ಕೆ ಅಭಿನಂದನೆಗಳು. ಮಂಗಳೂರಿನಲ್ಲಿ 1800 ಬೋಟುಗಳು ಇದ್ದು ಬೋಟುಗಳ ನಿಲುಗಡೆಗೆ ಜಾಗದ ಕೊರತೆ ಇದೆ. ಸರ್ಕಾರ ಮೀನುಗಾರರ ಪ್ರಾಜೆಕ್ಟ್ಗೆ ಬೆಂಬಲ ನೀಡಬೇಕು ಎನ್ನುವುದು ನಮ್ಮ ಆಗ್ರಹ ಎನ್ನುತ್ತಾರೆ ಅವರು. ಇಲ್ಲಿ ನಮ್ಮದು ವ್ಯವಹಾರಿಕ ಒಂದು 1800 ಬೋಟಿಗೆ ನಾವು ಇವತ್ತು ಯೂನಿಯನ್ ಕಟ್ಕೊಂಡು ಹಲವಾರು ವರ್ಷಗಳಿಂದ ನಮ್ಮ ಒಂದು ಸಹಕಾರಗಳನ್ನು ತುಂಬ ವರ್ಷಗಳಿಂದ ಸರ್ಕಾರ ಹತ್ರ ಕೇಳ್ತಾ ಬಂದಿದ್ದೀವಿ. ಆದರೆ ಸರ್ಕಾರಗಳು ಏನು ಮಾಡಿದೆ ಅಂತ ಹೇಳಿದ್ರೆ ಕೊಡ್ತಾ ಬಂದಿದ್ದಾರೆ, ಇಲ್ಲಂತ ಅಲ್ಲ, ಬಟ್ ನಾಟ್ ಫುಲ್ಲಿ ಸ್ಯಾಟಿಸ್ಫೈಡ್. ಇವತ್ತಿನ ಆಧುನಿಕ ಇದರಲ್ಲಿ ನಮ್ಮದು ಡಾಕ್ ಇರೋದು ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜ್ ಕ್ಯಾಬಿನೆಟಲ್ಲಿ 49.5 crores ರೂಪೀಸು ಸ್ಯಾಂಕ್ಷನ್ ಮಾಡಿದ್ದಾರೆ ನಮ್ಮ ಮಿನಿಸ್ಟರ್. ಅವರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದ ಕೊಡೋಕ್ಕೆ ಇಷ್ಟ ಬೀಳ್ತೀನಿ. ಅದರ ಜೊತೆ ಇವಾಗ ಇನ್ನು ನಮ್ಮದು ಆಸೆ
1800 ಬೋಟ್ ಹಿಡಿಯೋಷ್ಟು ಅದರಲ್ಲಿ ಆಗೋದಿಲ್ಲ. ಸೊ ನಮ್ಮದೊಂದು 5th 6th 7th ಸ್ಟೇಜ್ ಆ ಥರ ಹೋದರೆ ನಮ್ಮದು ಡಾಕ್ಗಳು ಎಷ್ಟು ಇಂಪ್ರೂವ್ ಆಗ್ತದೋ ಅಷ್ಟೇ ಬೋಟ್ಗಳನ್ನು ಇಂಪ್ರೂವ್ ಮಾಡಿಕೊಂಡು ನಮ್ಮ ಇಲ್ಲಿದು ಹೈಜೆನಿಕ್ ಫುಡ್ ಇದು. ಈ ಹೈಜೆನಿಕ್ ಫುಡ್ಡನ್ನು ಯಾವ ರೀತಿಯಲ್ಲೂ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಬೆಲೆ ಸಿಗುವಂಥ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಪೋರ್ಟು ನಮ್ಮ ಬಂದರುಗಳು ಗಟ್ಟಿಮುಟ್ಟಾಗಿದ್ದು ಒಳ್ಳೆಯ ವಾತಾವರಣ ತಂದು ಅಲ್ಲಿ ಎಲ್ಲ ಹೈಜೆನಿಕ್ ಇದ್ದಾಗೆ ಮಾಡುವಂಥ ವ್ಯವಸ್ಥೆಗಳನ್ನು ನಾವು ಸರ್ಕಾರ ಹತ್ರ ಬೇಡೋದು. ಮತ್ತು ಎರಡನೇದಾಗಿ ಬೋಟ್ಗಳ ಲೆವೆಲ್ ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ನೋಡಿದ್ರೆ ಒಂದೊಂದು ತಿಂಗಳಿಗೆ ಬರುವಂಥ ಫಿಶಿಂಗ್ ಮಾಡುವಂಥ ವ್ಯವಸ್ಥೆಗಳಿದ್ದು ನಾವು ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಇದರಲ್ಲಿದ್ದರೂ ನಾವು ನಮಗೆ ಅಂಥ ಫೆಸಿಲಿಟಿಗಳು ಯಾವುದು ಒದಗಿಸಿ ಕೊಡೋದಿಲ್ಲ. ಇದೆಲ್ಲ ತುಂಬ ಒಂದು ಬೇಜಾರು ಸಂಗತಿಗಳಿದೆ. ಅದು ನನ್ನ ಆಸೆ ಈ ಸಲ ನಮ್ಮ ಗೌರ್ಮೆಂಟು ತುಂಬ ಕಾಳಜಿ ತಗೊಂಡು ಇವಾಗ 50 ಕೋಟಿ ಹೇಗೆ ಬಿಡುಗಡೆ ಮಾಡಿದೆ. ಇನ್ನೊಂದು 32.27 crores ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜ್ ಇದ್ದಿದ್ದು ಅದು ಹಾಳಾಗಿ ಹೋಗಿದೆ ಧಕ್ಕೆ. ಸೊ ಅದನ್ನು ರೆಡಿ ಮಾಡೋಕ್ಕೂ ನಮ್ಮ ಪ್ರಪೋಸಲ್ ಎಷ್ಟೋ ವರ್ಷಗಳಿಂದ ಬಾಕಿ ಇದೆ, ಅದನ್ನು ಮಾಡಿಕೊಡ್ಬೇಕು ಅಂತ. ಅದರ ನಂತರ ಇವಾಗ ದೋಣಿಗಳಿಗಾಗಲಿ ಇನ್ನು ಚಿಕ್ಕ ಚಿಕ್ಕ ವ್ಯವಹಾರಸ್ಥರೆಲ್ಲಿದ್ದಾರೆ ಇವರನ್ನೆಲ್ಲ ಇಲ್ಲಿ ಹೋಲ್ಸೇಲ್ ವ್ಯವಹಾರ ಇರೋದ್ರಿಂದ ನಮಗೆ ಗೌರ್ಮೆಂಟಿಂದ ಒಂದು ಬೆಂಬಲ ಬೆಲೆ, ಇವಾಗ ಬೆಂಬಲ ಬೆಲೆ ಅಂತಿಲ್ಲ. ಯಾವಾಗ ಮೀನು ಜಾಸ್ತಿ ಆಗ್ತದೆ ಯಾವಾಗ ಕಮ್ಮಿ ಮಾಡ್ತಾರೆ, ಯಾವಾಗ ಜಾಸ್ತಿ ಕಮ್ಮಿ ಆಗ್ತದೆ ಯಾವಾಗ ಜಾಸ್ತಿ ಮಾಡ್ತಾರೆ. ಡಿಮಾಂಡ್ ರೂಲ್ಸ್ ಮಾಡೋದು ಸರಿ, ಆದರೆ ನಮಗೆ ಒಂದು ಸರ್ಕಾರದ ಒಂದು ಇಂಪಾರ್ಟೆಂಟ್ ಆದ ಒಂದು ಬೆಂಬಲ ಬೆಲೆ ಸಿಗಬೇಕಂತ ನಮ್ಮ ಅನಿಸಿಕೆಗಳಿದೆ. ಅದನ್ನೆಲ್ಲ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ತೀವಿ. ಒಟ್ಟಿನಲ್ಲಿ ಮೀನುಗಾರರು ಒಂದಲ್ಲ ಒಂದು ಸಮಸ್ಯೆಯಿಂದ ಕಷ್ಟ ಅನುಭವಿಸುವಂತಾಗಿದೆ. ಈ ಬಾರಿ ಮಳೆ ಕೂಡ ಕಡಿಮೆ ಆಗಿರುವುದರಿಂದ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸುವ ಆತಂಕವೂ ಇದೆ. ಹಾಗಾಗದೆ ಇನ್ನಷ್ಟು ಮಳೆ ಬರಲಿ ಎನ್ನುವುದು ಎಲ್ಲರ ಆಶಯ. ಇದರ ಜೊತೆಗೆ ಸರ್ಕಾರ ಮೀನುಗಾರರ ಸಮಸ್ಯೆಗೆ ಸ್ಪಂದಿಸಲಿ ಎನ್ನುವುದು ನಮ್ಮ ಕಾಳಜಿ. ಶಿವಪ್ರಸಾದ್ ಬಳ್ಳಾಜೆ, ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು.